ಎಸ್, ನಾವು ನಮ್ಮ 𝐺𝐶 ಪುತ್ತೂರಿನ ಇನ್ನೊಬ್ಬರು ಹಿರಿಯ ಸದಸ್ಯರಾದಂಥ ಕುಸುಮರಾಜ್ ಅವರ ಲಹರಿ ಡ್ರೈ ಫ್ರೂಟ್ಸ್ ಶಾಪಿನ ಎದುರುಗಡೆ ಇದ್ದೇವೆ. ಬನ್ನಿ ಒಳಗಡೆ ಹೋಗುವ. ಒಳಗಡೆ ಹೋಗಿ ಅವ್ರದ್ದು ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಅವರ ಏನೆಲ್ಲ ಬೇರೆ ಬೇರೆ ಐಟಮ್ಗಳು ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದಾ? ಬನ್ನಿ. ಓಕೆ, ನಾವದೇ ಹೇಳ್ತಾ ಇದ್ದೀವಿ. ಮೊದಲು ಕೂಡ ನಾವು ಪಕ್ಕದಲ್ಲಿ ಮಾರ್ಕ್ ಟೆಲಿಕಾಮ್ ಇರ್ಬೋದು, ಲಹರಿ ಡ್ರೈ ಫ್ರೂಟ್ಸ್ ಇರ್ಬೋದು, ಹಿಂದೊಮ್ಮೆ ನಾವು ಕೂಡ ಫೇಸ್ಬುಕ್ ಲೈವ್ ಎಲ್ಲ ಹೋಗಿದ್ದೆವು. ಬಟ್ ಈಗೊಂದು ಸುಸಂದರ್ಭ, ನಾವೆಲ್ಲ ಗಳು ಮತ್ತೆ ಕನೆಕ್ಟ್ ಆಗ್ತಾ ಇದ್ದೇವೆ, ಬಿಸ್ನೆಸ್ ಮೂಲಕ ಕನೆಕ್ಟ್ ಆಗಿದೆ. ಇವತ್ತು ಬೆಳಿಗ್ಗೆನೆ ಹೇಳಿದಾಗ ನಾನು ಅದೇ ಅನ್ಕೊಂಡೆ ಸುಹಾಸ್ ಅವ್ರ ಹತ್ರ ಎಲ್ಲ ಶಾಪಿಗೆ ವಿಸಿಟ್ ಮಾಡುವಂತ. ಇನ್ನು ನಾವು ಹೆಚ್ಚು ಯಾಕಂದ್ರೆ ಸದಸ್ಯರು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆದಷ್ಟು ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ವ್ಯವಹಾರ ಅವರವರ ಇದನ್ನ ಏನು ಹೇಳ್ಕೊಳ್ಬೇಕು ನಮ್ಮ ಹತ್ರ. ನಾಳೆ ಇಡೀ ದಿವಸ ವಾಟ್ಸಪ್ ಅಲ್ಲಿ ಕರೆಕ್ಟ್ ಬರಬೇಕು. ಪ್ರತಿ ದಿವಸ ನೀವು ವಾಟ್ಸಪ್ ಅಲ್ಲಿ ಏನಾದ್ರು ಹಾಕ್ತಾ ಇದ್ರೆ ಅವರ ಏನು ಸ್ಪೆಷಾಲಿಟಿ ಅಂತ ಹೇಳಿ ನಾವು ಗೊತ್ತಾಗ್ತದೆ. ಸೊ ಕುಸುಮರಾಜ್ ಅವರು ನಾನು ಹೇಳಿದೆ, ಅವರು ಇಲ್ಲಂತೆ, ಬಟ್ ನೋಡುವ. ಓಕೆ, ನಮಸ್ಕಾರ. ಅದೇ ಕುಸುಮರಾಜ್ ಅವ್ರ ಹತ್ರ ಮಾತಾಡಿದ್ವಿ, ಬಟ್ ಇಲ್ಲ ಅಂತೇಳಿ ಅನ್ಸ್ತದೆ ನಮಗೆ. ಸೊ ಅದರಿಂದ ನಾವು ಅವರ ಶಾಪಲ್ಲಿ ನೋಡುವ ಏನೇನಿದೆ ಅಂತೇಳಿ ಐಟಮ್ಸ್. ಸೊ ಅವರ ಸ್ಟಾಫ್ ಎಂತ ಹೆಸರು ನಿಮ್ದು? ಗಾಯತ್ರಿ ಇದ್ದಾರೆ ಅವರು, ಮತ್ತೆ ನಿಮ್ದು ಸುನಿಲ್. ಸೊ ಗಾಯತ್ರಿ ಮತ್ತೆ ಸುನಿಲ್ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಗಿಫ್ಟ್ ಬ್ಯಾಗ್ಸ್ ಅಂತ ಹೇಳಿದ ಕೂಡ ನಮ್ಗೆ ಬರುವಂತದ್ದು ಕುಸುಮರಾಜ್ ಅವರು. ಹೌದು. ಸೊ ನೀವು ಈ ಕಾನ್ಸೆಪ್ಟ್ ಅನ್ನು ಮೋಸ್ಟ್ಲಿ ಪುತ್ತೂರಿಗೆ ಹೊಸದಾಗಿ ತಂದದ್ದು ಅವರೇ. ಹೌದು. ಈ ಡ್ರೈ ಫ್ರೂಟ್ಸ್ ಅನ್ನು ಒಂದು ಶುಭ ಸಮಾರಂಭಗಳಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಉಡುಗೊರೆಯಾಗಿ ಪುಸ್ತಕ ಅಥವಾ ಮೆಮೆಂಟೋಗಳ ಬದಲಿಗೆ ಒಂದು ಡ್ರೈ ಫ್ರೂಟ್ಸ್ ಕೂಡ ಆಲೋಚನೆ ಆಗ್ಬೋದು, ಅದನ್ನೊಂದು ಸುಂದರವಾದ ಪ್ಯಾಕಿಂಗ್ ಮೂಲಕ ಕೊಡ್ಬೋದು ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನು ಪುತ್ತೂರಿಗೆ ಹೊಸದಾಗಿ ತಂದದ್ದು ಲಹರಿ ಡ್ರೈ ಫ್ರೂಟ್ಸ್ ಅಂತ ನಾನು ಅಂದ್ಕೊಳ್ತೇನೆ. ಹೌದೌದು, ಖಂಡಿತವಾಗಿ. ಅಂದ್ರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ಯಾಕಿಂಗ್ಗಳು, ಈಗ ಚಾಕ್ಲೇಟ್ಸ್ ಅನ್ನು ಒಂದು ಪ್ಯಾಕಿಂಗ್ ಮಾಡಿ ಗಿಫ್ಟ್ ಕೊಡಬಹುದು ಅಂತ ಹೇಳುವಂಥದ್ದು ಅವರ ಕಾನ್ಸೆಪ್ಟ್ ನಾವು ಮಾಡಿಕೊಂಡು ಆ ತರ ಒಂದು ಶುರು ಮಾಡಿದ್ದು. ಬಟ್ ಈಗ ಅದು ಬಹಳಷ್ಟು ಖುಷಿ ಆಗ್ತದೆ. ಒಂದು ಸನ್ಮಾನ ಮಾಡ್ಬೇಕಂತ ಹೇಳಿದ್ರೆ, ಯಾರಿಗೊಂದು ಸನ್ಮಾನ ಮಾಡ್ಬೇಕಂತ ಹೇಳಿದ್ರೆ ರೆಡಿ ಆಗಿರ್ತದೆ ಇಲ್ಲಿ ಪ್ರಾಡಕ್ಟ್. ನಾವು ಅಲ್ಲಿ ಇಲ್ಲೆಲ್ಲ ಹುಡ್ಕೊಳ್ಬೇಕಂತ ಇಲ್ಲ. ಅದು ಶಾಲ್ ಇರ್ಬೋದು, ಅಥವಾ ಮಾಲೆ ಇರ್ಬೋದು, ಅಥವಾ ಪೇಟೆ ಇರ್ಬೋದು. ಒಂದು ನಿಮ್ಗೆ ಗೊತ್ತಿದೆ, ಸಾರ್ವಜನಿಕವಾಗಿ ಸಮಾರಂಭದಲ್ಲಿ ಸನ್ಮಾನಗಳು ಯಾವಾಗಲೂ ಇದ್ದದ್ದು ಅಂಥದ್ದು ಬಂದ್ರೆ ಇಲ್ಲಿ ಆ ಪ್ರಾಡಕ್ಟ್ಗಳೆಲ್ಲ ಸಿಗ್ತದೆ. ಮತ್ತೆ ಯಾವೆಲ್ಲ ಪ್ರಾಡಕ್ಟ್ ಸಿಗ್ತದೆ ಅಂತೇಳಿ ಗಾಯತ್ರಿ ಹೇಳ್ತಾ ಹೋಗ್ತಾರೆ. ಸೊ ನೀವು ವಿಡಿಯೋ ಮಾಡ್ತಾ ಇದ್ದಂಗೆ ಆ ಪ್ರಾಡಕ್ಟ್ಗಳು ನೀವು ನೋಡ್ಬೋದು. ಕರೆಕ್ಟ್. ಸೊ ಅದೇ ರೀತಿಯಲ್ಲಿ ನೀವು ಇಲ್ಲಿ ವಿಸಿಟ್ ಮಾಡಿ ಅಂತೇಳಿ ನಮ್ಮದು ರಿಕ್ವೆಸ್ಟ್ ಕೂಡ. ನಮಸ್ತೆ, ನನ್ನ ಹೆಸರು ಗಾಯತ್ರಿ ಅಂತ. ಇಲ್ಲಿ ಚಾಕ್ಲೇಟ್ಸ್, ಗಿಫ್ಟ್ ಹ್ಯಾಂಪರ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ದೊರೆಯುತ್ತದೆ. ನಿಮಗೆ ಕಸ್ಟಮರ್ನ ಚಾಯ್ಸ್ ಪ್ರಕಾರ ಯಾವ್ದು ಬೇಕೋ ಅದೇ ಟೈಪಲ್ಲಿ ಮಾಡಿಕೊಡ್ತೇವೆ. ಮತ್ತು ಇದು ಕ್ಯಾಶ್ಯೂನಟ್ ಮಸಾಲ ಹಾಕಿದ್ದುಂಟು, ಫ್ರೈ ಮಾಡಿದ್ದು, ಮತ್ತು ಪ್ಲೈನು ಸಹ ಉಂಟು ಈ ಸೈಡ್. ಮತ್ತು ಖರ್ಜೂರ ಸಾಫ್ಟ್ ಆ್ಯಂಡ್ ಡ್ರೈಸ್ ಇದೆ. ಮತ್ತು ಈ ಸೈಡ್ ಬಂದರೆ ಕೊಕೊನಟ್ ಪಿಕಲ್ ಬರುತ್ತೆ, ಮತ್ತು ಕ್ಯಾಶ್ಯೂನಟ್ ಫ್ರೈ ಮಾಡಿದ್ದು, ಮತ್ತು ಇಂಪೋರ್ಟ್ ಚಾಕ್ಲೇಟ್ಸ್ ಫೆರರೋಚರ್ ಇದೆ, ಮತ್ತು ಗ್ರೇಪ್ಸ್ ಇದೆ. ಗ್ರೇಪ್ಸಲ್ಲಿ ವೆರೈಟಿ ಎಲ್ಲ ಬೇರೆ ಬೇರೆ ಬರುತ್ತೆ. ಬ್ಲ್ಯಾಕ್ ಗ್ರೇಪ್ಸ್ ಇದೆ, ಮತ್ತು ಪಿಸ್ತಾಲಿ ಸಹ ಪ್ಲೈನ್ ಪಿಸ್ತಾ, ಸಾಲ್ಟ್ ಪಿಸ್ತಾ ಅಂತ, ಮತ್ತು ಅಂಜೂರ, ಮತ್ತು ಈ ಸೈಡ್ ಬಂದರೆ ವಾಲ್ನಟ್ಸ್, ಮತ್ತು ಬಾದಾಮಿ ಇದೆ, ಜಂಬೋ ಆ್ಯಂಡ್ ಮೀಡಿಯಮ್ ಸೈಜ್ ಅಂತ. ಅದೆಲ್ಲ ಸಹ ಕ್ವಾಲಿಟಿ ವೆರೈಟಿ, ಬೇರೆ ಬೇರೆ ಕ್ವಾಲಿಟಿ ಇದೆ. ಮತ್ತೆಲ್ಲ ಸೀಡ್ಸ್ಗಳು, ಇದೆಲ್ಲ ಸೀಡ್ಸ್ಗಳು. ಇದು ಡ್ರೈ ಫ್ರೂಟ್ಸ್ ಗಿಫ್ಟ್ ಹ್ಯಾಂಪರ್. ಕಸ್ಟಮರ್ನ ಚಾಯ್ಸ್ ಪ್ರಕಾರ ಮಾಡಿಕೊಡ್ತೇವೆ. ಯಾವುದೆಲ್ಲ ವೆರೈಟಿ ಬೇಕೋ ಅದೆಲ್ಲ ಮಾಡಿಕೊಡ್ತೇವೆ. ಇದು ಹಾಗೆ ಕಸ್ಟಮರ್ ಚಾಯ್ಸ್ ಪ್ರಕಾರ ಅವರು ಹೇಳಿದಾಗೆ ಮಾಡಿಕೊಡ್ತೇವೆ ನಾವು. ಈಚೆ ಬಂದರೆ ಡ್ರೈ ಫ್ರೂಟ್ಸ್ ಮಾತ್ರ, ಇದು ಗಿಫ್ಟ್ ಹ್ಯಾಂಪರ್. ಮತ್ತು ಅದಳಿಸ್ ಹಾಗೆ ಸಣ್ಣದು ದೊಡ್ಡದು ಎಲ್ಲ ವೆರೈಟಿ ಇದೆ. ಇಲ್ಲಿ ಫೇಮಸ್ ಅಂದರೆ ಬಾಂಬೆ ಕಾಫರ್ ಕುಲ್ಫಿ ಅಂತ. ಇದರಲ್ಲಿ ವೆರೈಟಿ ತುಂಬ ಇದೆ. ಮಲೈ, ಪಿಸ್ತಾ, ಬ್ಲ್ಯಾಕ್ ಕರೆಂಟ್, ಮ್ಯಾಂಗೋ, ಕೇಸರಿ ಪಿಸ್ತಾ, ಗುಲಾಬ್ ಬಾದಾಮ್, ಚಿಕ್ಕು, ಚಾಕ್ಲೇಟ್ಸ್, ಮತ್ತು ಮಡ್ಕ ಇದೆ, ಮಣ್ಣಿನ ಮಡಿಕೆ ಅದು.
ಓಕೆ ಸುಹಾಸ್ ಅವ್ರು ನಾವೆಲ್ಲ ನೋಡ್ಕೊಂಡು ಬಂದ್ವಿ ಈಗ ಎಲ್ಲ ಏನೇನೋ ನಮಗೆ ಏನೆಲ್ಲ ಪ್ರಾಡಕ್ಟ್ ಬೇಕು ಅಂತ ಹೇಳುವಂಥದ್ದು ಇಲ್ಲೆಲ್ಲ ಗಿಫ್ಟ್ ಐಟಮ್ಸ್ ಇಂದ ಹಿಡಿದಿದ್ದು ಕಪೂರ್ ಕುಲ್ಫಿಯವರೆಗೆ ಗಾಯತ್ರಿ ಅವರು ಸೂಪರ್ ಆಗಿ ಹೇಳಿದ್ರು ಏನೆಲ್ಲ ಉಂಟು ಅಂತ. ಹೌದು. ಸೊ ಒಂದು ಕೆಲಸ ಮಾಡುವ ನಾವು ಹೇಗಿದ್ರು ಬೈ ಫ್ರಮ್ JC ಅಂತ ಹೇಳೋದು, ಒಂದು ಕಪೂರ್ ಕುಲ್ಫಿ ತಿನ್ಕೊಂಡೆ ಹೋಗುವ. ನೋಡು ಅವ್ನ್ ನಿಮ್ಗೆ ಯಾವ್ದಾಗ್ಬೋದು? ಇಲ್ಲಲ್ಲ, ನನಗೆ ಬ್ಲ್ಯಾಕ್ ಕರೆಂಟ್ ಆಗ್ಬೋದು, ನಿಮ್ಗೆ ಯಾವ್ದಾಗ್ಬೋದು? ಓಕೆ, ಕೇಸರ್ ಪಿಸ್ತಾ ಇದೆಯಾ ಅಂತ ಇದೆಯಲ್ಲ. ಓಕೆ, ಕೇಸರ್ ಪಿಸ್ತಾ ನಾನು ತಗೋತೇನೆ, ನೀವು ನನಗೊಂದು ಬ್ಲ್ಯಾಕ್ ಕರೆಂಟ್ ಕೊಡಿ. ಬ್ಲ್ಯಾಕ್ ಕರೆಂಟ್ ಹಂಗೆ ಡಿಜಿಟಲ್ ಪೇಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. Thank you. ಎಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.